ನೋಡ್ಕೊಳ್ದೆ ಬಂದ್ರೆ ಮೇಷ್ಟ್ರು ಏನಂತ, ಈತನು ನಾಚಿಕೆ ಪಡ್ಬೇಕಲ್ವಾ, ನನ್ನನ್ನು ನೋಡಿ 4 ಜನ ಒಂಟಿ ಕಾಲಲ್ಲಿ ನಿಂತು ನೋಡಿ ಇವತ್ತು 4 ಜನ ಹತ್ರ ಹೇಳ್ಕೊತಾರ ಅವ್ರು, ನೋಡವನು ಮಂಜುಗೆ ಹೋಮ್ವರ್ಕ್ ಕೊಟ್ಟಿರೋ ಪ್ರತಿದಿನ ಹಿಂಗೆ ಮಾಡ್ತಾ ಅನ್ಕೊಂಡು ಸೋಂಬೇರಿ ದರಿದ್ರನ್ ಈತನು ಹೋಮ್ವರ್ಕೇ ಮಾಡಲ್ಲ, ಸರಿಗಿಲ್ಲ ಅಂತ ಅವಮಾನ ಪಡಿಸ್ತಾರೆ ಅಂತ ಒಂದು ವಿಷಯಕ್ಕೋಸ್ಕರ ಆದ್ರೂ ಆತನು ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಹೋಮ್ವರ್ಕ್ ನ ಕರೆಕ್ಟಾಗಿ ಮಾಡ್ಕೊ ಬಂದು ಮೇಷ್ಟ್ರಿಗೆ ತೋರ್ಸಂತ. ಅದೇ ರೀತಿ ಪಾಪ ಮಾಡ್ತಾ ಇದಾರೆ, ಬಲಿ ಅರ್ಪಿಸ್ತಾ ಇದಾರೆ. ಪಾಪ ಏತಕಪ್ಪ ಬಲಿ ತಂದಿದೆ, ಈ ವರ್ಷ ಆಗ್ತದೆ, ಹೋದ ವರ್ಷನೇ ನೀನು ಕ್ಷಮಾಪಣೆ ಹೊಂದಿ ದೇವ್ರ ಇನ್ಮೇಲೆ ನಾನು ತಪ್ಪು ಮಾಡಂತ ಹರಕೆ ಮಾಡ್ಕೊ ಹೋದಲ್ಲಪ್ಪ, ಮತ್ತೇನಪ್ಪ ತಿರ್ಗಾ ನೀಚನಾಗದ, ತಿರ್ಗಾ ದುಷ್ಟನಾಗದ, ತಿರ್ಗಾ ವ್ಯಭಿಚಾರಿಯಾದ, ತಿರ್ಗಾ ಹಾದ್ರ ಮಾಡೋನದ, ತಿರ್ಗಾ ದೋಚ್ಕೊಳ್ಳೋನದ. ಇದೇ ಮಾಡ್ತಾ 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 ಏನಾಯ್ತು ಅಂದ್ರೆ ದೇವ್ರ ಮನಸ್ಸಿಗೆ ಬಹಳ ನೋವಾಯ್ತು. ಈ ನೋವು ಮೇಲೆ ಆಲ್ರೆಡಿ ನೋವಲ್ಲಿದ್ದಾರೆ. ಒಬ್ಬ ಮಗು ಓಡ್ತಾ ಇರ್ತಾನೆ. ಆ ಮಗು ಓಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಕಲ್ಗೋ ಮುಂತಾದಂತ ಒಂದು ವಸ್ತುಗೆ ಕಾಲ್ ತಗ್ಲಿ ಬಿದ್ದು ಇಂಬಡಿ ಎಲ್ಲ ತರ್ಸೋಗಿರುತ್ತೆ, ತಲೆಗೇಟಾಗಿರುತ್ತೋ ಅಥವಾ ಎಲ್ಲೋ ಒಂದ್ ಕಡೆ ಏಟಾಗಿರ್ತದೆ. ಬಿದ್ರೆ ಖಂಡಿತ ಏಟಾಗಿರುತ್ತೆ, ಅಥವಾ ಬಿದ್ದಾಗ ಒಂದ್ ವೇಳೆ ಸ್ಮೂತ್ ಜಾಗ ಬಿದ್ರು ಆ ತಗ್ಲಿದಂತ ಒಂದು ವಸ್ತುಗೆ ನಮ್ ಕಾಲಾದ್ರೂ ಏಟಾಗಿರುತ್ತೆ. ಓಕೆ, ಅಮ್ಮ ಬಂದಿ ಆ ಬಿದ್ದಂತ ಮಗನಿಗೆ ಬಿದ್ದಿ ಸುಧಾರಿಸೋದು ಪ್ರಾಮುಖ್ಯನ, 2 ಏಟ್ ಹಾಕೋದು ಪ್ರಾಮುಖ್ಯನ? ಆಲ್ರೆಡಿ ಬಿದ್ದಿದ್ದಾನೆ, ನೋವಾಗಿದೆ, ಏಟಾಗಿದೆ, ಯಾಕಪ್ಪ ನೋಡ್ಕೊಂಡು ಹೋಗೋದಲ್ವಾ ಅಂತ ಎದ್ದಿ ಆ ಗಾಯಕ್ಕೆ ಔಷಧಿ ಹಚ್ಬೇಕು. ಒಂದು ಅರ್ಶನ ಪುಡಿನ ಒಂದು ಹಾಕ್ತಾರೋ, ಆ ಒಂದು ರಕ್ತ ಸುರಿಯಂತ ಜಾಗ ಆಗಿರ್ಬೋದು ಅಥವಾ ಮೂರ್ಛೆ ಒಂದು ಆಗಿರುವಂತ ಜಾಗ ಆಗಿರ್ಬೋದು, ಅದನ್ನ ಒಂದು ನಾರ್ಮಲ್ ಮಾಡ್ತಾರೋ ಒಂದು ಔಷಧಿನ ಹಚ್ಚಿ ಫಟೀರ್ ಅಂತ 2-3 ಏಟ್ ಹೊಡೆದ್ಬಿಟ್ರೆ ಏನಾಗುತ್ತೆ? ಆಲ್ರೆಡಿ ಈತ ನೋವಲ್ಲಿ ಇದ್ದಾನೆ, ಆ ನೋವು ಮೇಲೆ ಏನಾಯ್ತು ಇನ್ನೊಂದು ನೋವು ಪ್ರೇರಣೆ ಅಲ್ಲೋ ಮಗುಗೆ. ಅದೇ ರೀತಿ ಆಲ್ರೆಡಿ ದೇವರು ನೊಂದ್ಕೊಂಡಿದ್ರು, ಬೇಜಾರಲ್ಲಿದ್ರು, ಹಿಂಸೆ ಅನುಭವಿಸ್ತಾ ಇದ್ರು ಈ ಮಕ್ಕಳಿಂದ. ಆಲ್ರೆಡಿ ವೇದನೆಯಲ್ಲಿರುವಂತ ಈ ಒಂದು ತಂದೆಗೆ, ದೇವ್ರಿಗೆ ಈ ಮಕ್ಕಳು ಏನ್ ಮಾಡ್ತಾ ಇದ್ರಂತೆ, ಅವ್ರ ಮಕ್ಳಿಗೆ ಬಲಿ ಕೊಡ್ತಾ ಇದ್ರಂತೆ, ಮೂರ್ತಿಗೆ ಬಲಿ. ಏನ್ರಿ, ದೇವರು ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಿ ಕಳಿಸಿದಂತ ದೇವರಿಗೆ ಮೂರ್ತಿ ಒಂದು ಬಲಿ ಕೊಡುವಂತ ಅವಶ್ಯಕತೆ ಇತ್ತ ಇವ್ರಿಗೆ? ದೇವ್ರು ಏನ್ ಹೇಳ್ತಾ ಇದಾರೆ, ನಾನು ಆತ್ಮಸ್ವರೂಪನಪ್ಪ, ನನಗೆ ಬಲಿ ಬೇಕಾಗಿಲ್ಲ, ನೀವು ಕೊಡ್ತಾರೋ ಬಲಿನೇ ನನಗೆ ಅಸಹ್ಯ, ನೀವು ದುಷ್ಟರಾಗಿ ನೀವು ಬಲಿ ಕೊಡ್ತಾ ಇರೋದೇ, ನೀವು ಅಸಹ್ಯರು, ನೀವು ಯಾಕೆ ಬೇಕು ಈ ಬಲಿ ನನಗೆ? ಎಲ್ಲ ನಂದೇ ಕಂಟ್ರೋಲ್, ನೀವ್ ಏನ್ ಕೊಡ್ತಿರೋ ನನಗೆ, ಏನ್ ಕೊಡಕ್ಕಾಗತ್ತೆ, ಎಲ್ಲ ನಂದೇ. ನೋಡಿ, ಅದೇ ಏನ್ ಹೇಳ್ತಾ ಇದಾರೆ, ಏಷಾಯನ ಪರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ಒಂದ್ಸಾರಿ ನೋಡೋಣ. 2ನೇ ವಚನವನ್ನು ನೋಡೋಣ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಅಂದ್ರೆ ಪರಮಾತ್ಮನು ಮಾತನಾಡುತ್ತಿದ್ದಾನೆ. ದೇವರು ಮಾತಾಡ್ತಾ ಇದಾರಂತೆ. ಏನು ಸಂತೋಷದ ವಿಷಯ ಮಾತಾಡ್ತಾ ಇದಾರ? ಸಂತೋಷ ಹಂಚ್ಕೋತಾ ಇದಾರ? ನೋಡಿ ಕೆಳಗಡೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಇದು ಸಂತೋಷದಿಂದ ಹೇಳುವಂತ ವಿಷಯನ, ದುಃಖದಿಂದ ಹೇಳುವಂತ ವಿಷಯ? ದ್ರೋಹ ಮಾಡಿದ್ದಾರೆ, ನಂಬಿಕೆಯನ್ನು ಘಾತಕ ಮಾಡಿದ್ದಾರೆ, ನಂಬಿಕೆ ದ್ರೋಹಿಗಳಾಗಿದ್ದಾರೆ, ನೀಚರಾಗಿದ್ದಾರೆ, ದುಷ್ಟರಾಗಿದ್ದಾರೆ, ವ್ಯಭಿಚಾರಿಗಳಾಗಿದ್ದಾರೆ, ಕಳ್ಳರಾಗಿದ್ದಾರೆ, ಕದಿಮರಾಗಿದ್ದಾರೆ, ಹೊಲಸು ಮಾತನಾಡುವವರಾಗಿದ್ದಾರೆ. ಅವರ ಹೃದಯದಲ್ಲಿ ದೇವರೇ ಭಯವೇ ಇಲ್ಲದವರಾಗಿದ್ದಾರೆ. ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದರು. ಕತ್ತೆ ಯಜಮಾನನ ಗೋದಲಿ ಗೊತ್ತಾ? ನೋಡಿ ಬೇರೆ, ಎತ್ತು ಯಜಮಾನನ ಯಾರಂತ ಗೊತ್ತಂತೆ ಎತ್ತಿಗೆ. ಆ ಒಂದು ಎತ್ತಿಗೆ ನನ್ನ ಯಜಮಾನನು ಎಂತ ಸ್ವಭಾವವುಳ್ಳವನು, ನಾನು ಎತ್ತಾಗಿದ್ದೀನಿ, ನಾನ್ ನಂತರ ಎತ್ತಿಗೆ ಕಡ್ದಿ ನನಗೆ ಮಾಂಸ ಆಗ್ತಾ ಇದ್ದಾನೆ, ನಂತರ ದನ ಆಗಿರುವಂತ ಒಂದು ಹಸು ಆಗಿರುವಂತ ನನಗೆ ಅದೇ ಮಾಂಸ ಆಗ್ತಾ ಇದ್ದಾನ ಅಥವಾ ಹುಲ್ಲನ್ನ ಆಗ್ತಾ ಇದ್ದಾನೆ? ಓಕೆ, ಒಂದು ದೇವ್ರು ಯಾರು, ದೇವರ ಮನಸ್ಸು ಏನಂತ ಪ್ರಾಣಿಗಳು ಗೊತ್ತಂತೆ. ಯಜಮಾನ ಯಾರು, ತಂದೆ ಯಾರು, ಸರ್ವೇಶ್ವರನು ಯಾರು ಎಂದು ಪ್ರಾಣಿಗಳಿಗೆ ಗೊತ್ತಂತೆ. ಹೌದಾ? ಅದೇ ಹೇಳ್ತೆ ದೇವ್ರವಾಗಿ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದೈತಂತೆ. ಕೊಟ್ಟಿಗೆ ಎಲ್ಲೈತೆ ಅಂತ ಗೊತ್ತೈತಂತೆ. ಯಾರಿಗೆ? ಕತ್ತೆಗೆ ತಿಳಿದೈತಂತೆ ಅದು. ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ, ಅಂದ್ರೆ ನಮ್ಮ ಹಿರಿಯರು ಇಸ್ರಾಯೇಲ್ ಇದ್ರು ಆ ಕಾಲದಲ್ಲಿ, ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ. ಲಕ್ಷಾಂತರ ಜನ ಇದ್ರು ಬೇರೆ, ಆ ಜನರ ಮೂಲಕ ಅಂತಾನೆ ಒಬ್ಬರನಾಗಿ ದೇವರು ಹುಟ್ಟಿಸಿ ಇಷ್ಟು ಕೋಟಿ ಜನ ಆಗಿದ್ದಾರೆ ಬೇರೆ. ಇದು ಏನ್ ಹೇಳ್ತಾರೆ, ದೇವರು ದುಃಖದಿಂದ ವೇದನೆಯಿಂದ ಹೇಳ್ತಾವ್ರೆ. ಈ ಪ್ರಾಣಿಗಳಿಗೆ ದೇವರು ಯಾರಂತ ಗೊತ್ತು, ದೇವರ ನಡವಳಿಕೆ, ದೇವರ ಭಾವನೆ ಏನಂತ ಗೊತ್ತು. ಈ ಮನುಷ್ಯರಿಗೆ ಯಾಕೆ ಗೊತ್ತಾಯ್ತಾ ಇಲ್ಲ? ಏನಾಗಿದೆ ಇವರಲ್ಲಿ? ಏನಾಗಿದೆ ಅಂದ್ರೆ ಮಹಾದೆವ್ವಗಳಾಗಿ ಮಾರ್ಪಟ್ಟಿದ್ದಾರೆ. ಮನುಷ್ಯರು ಏನಾಗಿದ್ದಾರೆ? ಮನುಷ್ಯರ ರಕ್ತವನ್ನು ಸುರಿಸುವ ಮಟ್ಟಿಗೆ ಮಹಾದೆವ್ವಗಳಾಗಿ ಮಾರ್ಪಟ್ಟಿದ್ದಾರೆ. ನೋಡಿ, ಅದೇ ವಾಕ್ಯ ಹೇಳ್ತಾ ಇದ್ದೆ. ಕೀರ್ತನೆ 106:38 ಏನ್ ಹೇಳ್ತಾ ಇದ್ದಾರೆ? ಅದೇನೆ, ಕಾನ್ಯನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಪರಾಧ ರಕ್ತವನ್ನು ಸುರಿಸಿದರು. ಇಂಥ ಕೊಲೆಗಳಿಂದ ದೇಶವನ್ನು ಹೊಲೆ ಮಾಡಿದರು. ಇಂಥ ಕೊಲೆಗಳಿಂದ ಏನ್ ಮಾಡಿದಾರಂತೆ? ದೇಶವನ್ನೇ ಅಪವಿತ್ರ ಮಾಡ್ಬಿಟ್ರಂತೆ, ದೇಶವನ್ನೇ ಹೊಲೆ ಮಾಡ್ಕೊಬಿಟ್ರಂತೆ ಬೇರೆ. ಇಂಥ ಕೊಲೆಗಳಿಂದ ಅಲ್ಲ ರೀ, ದೇವರೇ